ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಹೋಟೆಲ್ಗಿಂತನೂ ತುಂಬಾ ರುಚಿಯಾಗಿರುವಂತಹ ರವೆ ಇಡ್ಲಿಯನ್ನು ಮನೆಯಲ್ಲಿ ಸುಲಭವಾಗಿ ಮಾಡುವಂತಹ ಎಲ್ಲ ಸೀಕ್ರೆಟ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ತುಂಬನೇ ಸೂಪರ್ ಆಗಿರುವಂತಹ ರವೆ ಇಡ್ಲಿಯನ್ನು ಮಾಡೋದಕ್ಕೆ ನಾನು 1 ಕಪ್ಪಷ್ಟು ನಾರ್ಮಲ್ ಉಪ್ಪಿಟ್ಟು ಮಾಡ್ತೀವಲ್ವ ಆ ಥರದ ರವೆಯನ್ನು ತಗೊಂಡಿದ್ದೇನೆ. ಈಗ ಇದನ್ನ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಒಂಚೂರು ಬಿಸಿ ಮಾಡ್ಕೊಳ್ಳಿ. ಅದು ಬಿಸಿ ಆದ ನಂತರ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೇನೆ. ತುಪ್ಪ ಒಂಚೂರು ಕಾದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಕರಿ ಲೀವ್ಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಹಾಗೆಯೇ ಸ್ವಲ್ಪ ಇಷ್ಟನ್ನು ಹಾಕಿಬಿಟ್ಟು ನಾವು ಮೊದಲಿಗೆ ಏನು ಮಾಡಬೇಕು, ಒಂಚೂರು ಹುರಿದ್ಕೋಬೇಕು. ಕಡಲೆಬೇಳೆ ಉದ್ದಿನಬೇಳೆದು ಫ್ಲೇವರ್ ಎಣ್ಣೆಯಲ್ಲಿ ಅಥವಾ ಈ ತುಪ್ಪದಲ್ಲಿ ಬಿಡಬೇಕು. ಅಷ್ಟರ ತನಕ ನಾವು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಒಳ್ಳೆ ನಿಮಗೆ ಫ್ಲೇವರ್ ಬರಲಿಕ್ಕೆ ಶುರುವಾಗುತ್ತೆ. ಹಸಿ ಮಾಡಿದರೆ ಚೆನ್ನಾಗಿರಲ್ಲ. ಇದು ಒಳ್ಳೆ ಫ್ಲೇವರ್ ಬರಬೇಕು, ಕ್ರಿಸ್ಪಿ ಥರ ಆಗಬೇಕು. ಇಷ್ಟಾದ ನಂತರ 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಹಾಗೆಯೇ ಒಂದು ತುಂಡು ಶುಂಠಿಯನ್ನು ತುರಿದ್ಬಿಟ್ಟು ಹಾಕೊತಾ ಇದ್ದೇನೆ. ಇದನ್ನು ಕೂಡ ಅಷ್ಟೇ 10 ಸೆಕೆಂಡ್ ಈ ತುಪ್ಪದಲ್ಲಿ, ಕಾದಿರುವಂಥ ತುಪ್ಪದಲ್ಲಿ ನೀಟಾಗಿ ನಾವು ಹುರಿದ್ಕೋಬೇಕು. ಅಂದರೆ ಆ ಫ್ಲೇವರ್ ಬಿಡಬೇಕು. ಅದಾದ ನಂತರ ಇವಾಗ ಏನು ಮಾಡಬೇಕು ಅಂತಂದರೆ, ನಾವು 1 ಕಪ್ಪಷ್ಟು ರವೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಅದನ್ನ ಹಾಕ್ಕೊಳ್ಳಿ. ರವೆಯನ್ನು ಕೂಡ ಅಷ್ಟೇ ನೀಟಾಗಿ ನಾವು ತುಂಬಾ ಚೆನ್ನಾಗಿ ಹುರಿದ್ಕೋಬೇಕು. ಬಟ್ ಯಾವುದೇ ಕಾರಣಕ್ಕೆ ನೀವು ಉರಿಯನ್ನು ಜಾಸ್ತಿ ಇಡೋದಕ್ಕೆ ಹೋಗಬೇಡಿ. ಕಮ್ಮಿ ಅಥವಾ ಮೀಡಿಯಮ್ ಉರಿಗಿಂತ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಒಂದು 3 ರಿಂದ 5 ನಿಮಿಷ ಹೊತ್ತಾದರೂ ನಾವು ಈ ರವೆಯನ್ನು ಚೆನ್ನಾಗಿ ಹುರಿದ್ಕೋಬೇಕು. ತುಪ್ಪದಲ್ಲೇ ಹುರಿದ್ಬಿಟ್ಟು ಮಾಡೋದ್ರಿಂದ ರವೆ ಇಡ್ಲಿಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ನಿಮಗೆ ರುಚಿನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಈ ರವೆ ಹುರಿದಿರೋದು ಒಳ್ಳೆ ಅರೋಮ ಬರಲಿಕ್ಕೆ ಶುರುವಾಗುತ್ತೆ ಮತ್ತು ಅದು ಬಿಡಿ ಬಿಡಿಯಾಗಿ ಆಗುತ್ತೆ. ಅಷ್ಟಾದಾಗ ಏನು ಮಾಡಬೇಕು ಅಂತಂದರೆ, ಇವಾಗ ನಾನು ಇದಕ್ಕೊಂದು ಸೀಕ್ರೆಟ್ ಆಗಿರುವಂಥ ಇಂಗ್ರೀಡಿಯೆಂಟನ್ನು ಹಾಕ್ತಾ ಇದ್ದೇನೆ. ಅದೇನು ಅಂತಂದರೆ ಕಾಯಿ ತುರಿ. ಇದು ಯೂಶ್ವಲಿ ಯಾರು ಹಾಕಲ್ಲ, ಬಟ್ ಒಂದ್ಸರಿ ನೀವು ಇದನ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗಿದು ತುಂಬಾ ಇಷ್ಟ ಆಗುತ್ತೆ. ಅರ್ಧ ಕಪ್ಪಷ್ಟು ತುರಿದಿಟ್ಟಿರುವಂತಹ ಕಾಯಿ ತುರಿಯನ್ನು ನಾನು ಹಾಕೊತಾ ಇದ್ದೇನೆ. ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ 10 ರಿಂದ 20 ಸೆಕೆಂಡಷ್ಟು ಟೈಮ್ ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಹುರಿದ್ಕೋಬೇಕು. ಒಳ್ಳೆ ಕಾಯಿ ತುರಿ ಮತ್ತು ರವದು ಫ್ಲೇವರ್ ಬರಲಿಕ್ಕೆ ಶುರುವಾಗುತ್ತೆ. ಅಷ್ಟೊತ್ತರ ತನಕ ನೀವು ಹುರಿದ್ಬಿಟ್ಟು ಇದನ್ನ ಸ್ಟವನ್ನು ಬಂದ್ ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೆ ಕರಟಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಇದು ಹುರಿದೆಲ್ಲ ಆದ ನಂತರ ಎಲ್ಲದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಇದಕ್ಕೀಗ 1/4 ಬೌಲಷ್ಟು ಅಥವಾ 1/4 ಕಪ್ಪಷ್ಟು, ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೇನೆ ಆ ಕಪ್ಪಲ್ಲಿ 1/4 ಕಪ್ಪಷ್ಟು ಮೊಸರು, ಸ್ವಲ್ಪ ತುರಿದಿಟ್ಟಿರುವಂತಹ ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆ ಕೂಡ ನಾನು ಇದಕ್ಕೆ ಹಾಕೊತಾ ಇದ್ದೇನೆ ಫ್ಲೇವರಿಗೆ. ನಿಮಗೆ ಸ್ವೀಟ್ ಫ್ಲೇವರ್ ಇಷ್ಟ ಅಂದರೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಬಟ್ ತುಂಬ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ಈ ಥರ ಮಾಡಿದರೆ ತುಂಬಾ ಇಷ್ಟ. ಇದೆಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಒದ್ದೆ ಆಗಬೇಕು. ಇವಾಗ ಏನು ಮಾಡಬೇಕು ಅಂತಂದರೆ, ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನಾನೊಂದು 1/4 ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೇನೆ. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂತಂದರೆ ಈ ರವೆ ಇಡ್ಲಿ ಹಿಟ್ಟಿದೆಯಲ್ವ ತುಂಬ ತೆಳ್ಳಗಾಗಬಾರ್ದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಹದ ಬರಬೇಕು. ಈ ಹದ ಬಂದಾದ ನಂತರ ನೀವು ಏನು ಮಾಡಬೇಕು, ಇದನ್ನ 10 ರಿಂದ 15 ನಿಮಿಷ ಹಾಗೇ ಬಿಟ್ಬಿಡಬೇಕು. ಇದು ಇನ್ನೂ ದಪ್ಪ ಆಗುತ್ತೆ. ಮತ್ತು ನಾವು ಇಡ್ಲಿ ಹಾಕ್ಕೊಳ್ಳುವಾಗ ನೋಡ್ಕೊಂಡು ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. 15 ನಿಮಿಷ ಇಟ್ಟಿದ್ದೆ ನೋಡಿ ನಾನು ಈ ಹಿಟ್ಟನ್ನು ನೆನೆಯಲಿಕ್ಕೆ. ಇವಾಗ ಯಾವ ಥರ ಆಗಿದೆ ನೋಡಿ, ದಪ್ಪ ಆಗಿದೆ. ಇಷ್ಟು ತುಂಬ ದಪ್ಪ ಆಯಿತು. ಇದಕ್ಕೆ ಇನ್ನೊಂದು ಸ್ವಲ್ಪ 1/4 ಕಪ್ಪಷ್ಟು ನಾವು ನೀರನ್ನು ಹಾಕ್ಕೊಳ್ಳೋಣ. ಒಂಚೂರು ತೆಳ್ಳಗೆ ಮಾಡ್ಕೋಬೇಕು, ತುಂಬ ಅಲ್ಲ. ನಾನು ತೋರಿಸ್ತೇನೆ ಯಾವ ಹದಕ್ಕೆ ಮಾಡಬೇಕು ಅಂತ. ಆ ಹದಕ್ಕೆ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ, ಪರ್ಫೆಕ್ಟಾಗಿ ಈ ಹದಕ್ಕೆ ಬರಬೇಕು. ಇಷ್ಟು ರೆಡಿ ಆದ ನಂತರ ಇಡ್ಲಿ ಮಾಡುವಂಥ ಬೌಲ್ಸ್ ಇರುತ್ತಲ್ವ ಅಥವಾ ಪಾತ್ರೆ ಇರುತ್ತಲ್ವ, ಅದಕ್ಕೆಲ್ಲ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಈ ಥರ ಗ್ರೀಸ್ ಮಾಡ್ಕೋಬೇಕು. ಗ್ರೀಸ್ ಮಾಡಿಕೊಂಡು ಇವಾಗ ಕೆಳಗಡೆಯಿಂದ ನಾವು ಗೋಡಂಬಿ ಬೇಕಾದರೂ ಇಡ್ಬೋದು ಅಥವಾ ಟೊಮೆಟೊ ಹಣ್ಣು ಬೇಕಾದರೂ ಇಡ್ಬೋದು, ನಿಮ್ಮ ಚಾಯ್ಸ್. ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಫ್ಲೇವರು ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ ತಿನ್ನೋದಕ್ಕೆ. ಇದೆಲ್ಲದನ್ನು ನೀಟಾಗಿ ಸೆಟ್ ಮಾಡ್ಕೊಂಡಾದ ನಂತರ ನಾವಿವಾಗ ಈ ರವೆ ಇಡ್ಲಿದು ಹಿಟ್ಟನ್ನು ಈ ಥರ ಹಾಕ್ಕೋಬೇಕು. ಎಲ್ಲದಕ್ಕೂ ಹಿಟ್ಟನ್ನು ಹಾಕ್ಕೊಳ್ಳಿ. ಒಂದ್ಸರಿ ಹಿಟ್ಟು ಹಾಕೊಂಡಾದ ನಂತರ ನಾವು ಇಡ್ಲಿ ಬೇಯಿಸುವಂಥ ಪಾತ್ರೆ ಇರುತ್ತಲ್ವ, ಅದರಲ್ಲಿ ನೀರು ಹಾಕಿಬಿಟ್ಟು ಇಡ್ಲಿಯನ್ನು 10 ರಿಂದ 12 ನಿಮಿಷ ಬೇಯಲಿಕ್ಕೆ ಬಿಟ್ಬಿಡೋಣ. ಸಾಕು, 10 ನಿಮಿಷದೊಳಗಡೆ ನೀಟಾಗಿ ಬೆಂದಿರುತ್ತೆ.
ಸೂಪರ್ ಆಗಿರುವಂಥ ರುಚಿ ಆಗಿರುವಂಥ ಘಮ ಅನ್ನುವಂಥ ರವೆ ಇಡ್ಲಿ ರೆಡಿಯಾಗಿದೆ. ಇದನ್ನ ಆ್ಯಕ್ಚುಲಾಗಿ ತುಂಬಾ ಅಂದರೆ ಒಂದು ಸ್ವಲ್ಪ ಚಟ್ನಿ ಇದ್ದರೆ ಸಾಕು, ಸಾಂಬಾರೆಲ್ಲ ಏನೂ ಬೇಕಾಗಿಲ್ಲ, ಹಾಗೇ ತಿನ್ಬೋದು. ಸಖತ್ ರುಚಿಯಾಗಿ ಬರುತ್ತೆ. ನೀವು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇದು ಎಷ್ಟು ಮೆತ್ತಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಕಾಯಿ ತುರಿ ಹಾಕಿರೋದ್ರಿಂದ ತಿನ್ನೋದಕ್ಕೆ ಮಸ್ತಾಗಿರುತ್ತೆ, ತುಂಬಾ ಖುಷಿಯಾಗುತ್ತೆ. ಒಂದ್ಸರಿ ಡಿಫ್ರೆಂಟ್ ಆಗಿರುವಂಥ ಇಡ್ಲಿಯನ್ನು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.